ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಗುಟ್ಟಹಳ್ಳಿ ಗ್ರಾಮದ ಶ್ರೀ ಕೋಳಲಮ್ಮ ದೇವಾಲಯದ ಧರ್ಮದರ್ಶಿ ಪೂಜಾರಿ ಮಂಗಳಮುಖಿ ಶ್ರೀಧರ್ ಅಲಿಯಾಸ್ ಅಮ್ಮ ಹಾಗೂ ಈಕೆಯ ಶಿಷ್ಯ ಆಪ್ತ ಸಹಾಯಕ ಪೂಜಾರಿ ಲಕ್ಷ್ಮೀಪತಿ ನಿಗೂಢ ಸಾವು ಪ್ರಕರಣಕ್ಕೆ ಹೊಸ ತಿರುವೊಂದು ಸಿಕ್ಕಿದೆ. ನವೆಂಬರ್ 12ರಂದು ದೇವಾಲಯದ ಕೊಠಡಿಯೊಂದರಲ್ಲಿ ಪೂಜಾರಿ ಶ್ರೀಧರ್ ಹಾಗೂ ಸಹಾಯಕ ಲಕ್ಷ್ಮೀಪತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ನಂತರ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಂತಾಮಣಿ ನಗರ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ರು. ಅನುಮಾನಾಸ್ಪದ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರಿಗೆ ಮೊದಲಿಗೆ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬ ಅನುಮಾನ ಕಾಡಿತು. ಪ್ರಕರಣದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಮೃತರ ಮೊಬೈಲ್ನಲ್ಲಿ ಸೆರೆಯಾಗಿದ್ದ ವಿಡಿಯೋವೊಂದು ಸಿಕ್ಕಿದೆ. ಸಾವಿಗೂ ಮುನ್ನ ಇಬ್ಬರು ವಿಡಿಯೋದಲ್ಲಿ ತಮ್ಮ ಸಾವಿಗೆ ತಾವೇ ಕಾರಣ, ಯಾರೂ ಕಾರಣರಲ್ಲ, ಜೀವನದಲ್ಲಿ ಜಿಗುಪ್ಸೆಯಾಗಿ ಸಾವನ್ನಪ್ತಾ ಇದ್ದೇವೆ, ದೇವಾಲಯದ ಭಕ್ತರನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿಕೊಂಡಿದ್ದಾರೆ. ಈ ವಿಡಿಯೋ ಆಧರಿಸಿ ಇಬ್ಬರು ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ಇಬ್ಬರ ಆತ್ಮಹತ್ಯೆಗೆ ನಿಖರ ಕಾರಣ ಹೇಳಿಲ್ಲ. ವಿಡಿಯೋದಲ್ಲಿ ತಮಗೆ ಯಾಕೆ ಜಿಗುಪ್ಸೆ ಅಂತ ಹೇಳಿಕೊಂಡಿಲ್ಲ. ಪೊಲೀಸರ ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್. ನನ್ನ ಮುಗ್ಬಿಟ್ಟು ನನ್ನ ಕಾಲಿಂದ ಯಾರು ತೆಗಿಬೇಡಿ, ಅದು ನನ್ನ ಜೊತೆ ಬರಬೇಕು. ನನ್ನ ಸಾವುಗೆ ಯಾರು ಕಾರಣ ಅಲ್ಲ. ನನ್ನ ಮೇಲೆ ನನಗೆ ಜಿಗಿಪ್ಸೆ ಆಗೈತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ಎಲ್ಲರೂ ಕ್ಷಮೆ ಇರಲಿ. ಕೊನೆ ನಮಸ್ಕಾರ. ನನ್ನ ಸಾವುಗೆ ನಾನೇ ಕಾರಣ. ಪ್ಲೀಸ್ ಸೀನಣ್ಣ, ಪ್ಲೀಸ್ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬ ಇನ್ನೋಸೆಂಟ್ ನೋಡ್ಕೊ. ಪ್ಲೀಸ್ ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಏನು ಮಾಡೋಕ್ಕಾಗಲ್ಲ. ನಾನು ಒಳ್ಳೆದಿಲ್ಲ. ನನ್ನ ಮಾತ್ರ ಬಿಟ್ಟರೆ